ನನಗೆ ಸುಡ್ತಾ ಇರತಕ್ಕಂಥ ಸಮಸ್ಯೆ ಅಂದ್ರೆ ಈ ಸ್ವಧರ್ಮೇ ನಿಧನಂ ಶ್ರೇಯ ಅಂತಕ್ಕಂಥ. ಇದು ಎಲ್ಲಿಂದ ಶುರುವಾಯಿತು, ಹೇಗೆ ಶುರುವಾಯಿತು ಅಂದರೆ ಶ್ರೀಮದ್ ರಾಮಾಯಣವನ್ನು ಕಡೆಗಣಿಸಿ ಬೈದು ಶ್ರೀರಾಮರನ್ನು ತಿರಸ್ಕರಿಸಿ ಸ್ತ್ರೀ ವಿರೋಧಿ ಅಂತ ಹೇಳತಕ್ಕಂಥದ್ದಿಂದ ಶುರುವಾಯಿತು. ಯಾವಾಗ ಶುರುವಾಯಿತು? ನಮ್ಮಲ್ಲಿ ಉತ್ತರಕಾಂಡ ಅನ್ನೋದು ಇರಲಿಲ್ಲ. ಈಗಲೂ ಯಾರಾದರೂ ಹಳೆ ಕಾಲದವರು ಇಲ್ಲಿ ಕೂತಿದ್ರೆ ಶ್ರೀಮದ್ ರಾಮಾಯಣ ಮುಕ್ತಾಯ ಆಗತಕ್ಕದ್ದು ಶ್ರೀರಾಮರ ಪಟ್ಟಾಭಿಷೇಕಕ್ಕೆ. ಆನಂತರ ಉಪನ್ಯಾಸ ಕೊಡಲ್ಲ ಯಾರು ಅನ್ನೋದ್ರ ಬಗ್ಗೆ, ಪಾರಾಯಣ ಮಾಡೋದಿಲ್ಲ. ಈ ಭಾರತದ ಸಂಸ್ಕೃತಿ ಅಪ್ಪ ಮಕ್ಕಳ ಗಲಾಟೆಯನ್ನು ಹೇಳುವುದಿಲ್ಲ. ತಂದೆ ಮಕ್ಕಳು ಸಿಂಹಾಸನಕ್ಕಾಗಿ ಕಿತ್ತಾಡುವುದನ್ನ ಈ ಭಾರತದ ಈ ನೆಲದ ಸಂಸ್ಕೃತಿ ಹೇಳಲ್ಲ. ಆದರೆ ಉತ್ತರಕಾಂಡದಲ್ಲಿ ಕುಶೀಲವರು ರಾಮರ ಬಗ್ಗೆ ವಿರೋಧವಾಗ್ತಾರೆ, ಯುದ್ಧ ನಡೀತಿ ಅನ್ನೋದನ್ನೆಲ್ಲ ವರ್ಣನೆ ಮಾಡಿದ್ರು. ಅದು ಮೂಲ ರಾಮಾಯಣದಲ್ಲಿ ಇದೆ ಎನ್ನುವುದಕ್ಕೆ ಸಂದೇಹ ಉಂಟು. ಅದಕ್ಕೆ ವಿದ್ವಾಂಸರೆಲ್ಲ ಚರ್ಚೆ ಮಾಡಿದ್ದಾರೆ. ಪ್ರಶ್ನೆ ಅಲ್ಲಿಗೆ ನಿಲ್ಲಲ್ಲ. ಅದು ಸೀತೆಯನ್ನು ಕಾಡಿಗೆ ಅಟ್ಟಿದರು, ಆ ಥರ ಇಲ್ಲ. ಉತ್ತರಕಾಂಡದಲ್ಲಿ ನಾವು ನೋಡ್ತೀವಿ ಸೀತೆಯನ್ನು ಕಾಡಿಗಟ್ಟಿದ್ದು. ಶ್ರೀರಾಮರಂತಹ ಶ್ರೀರಾಮನು ಸೀತೆಯನ್ನ ಕಾಡಿಗೆ ಅಟ್ಟಲಿಕ್ಕೆ ಸಾಧ್ಯನೇ ಇಲ್ರಿ. ಶ್ರೀರಾಮರಂತಹ ಶ್ರೀರಾಮನು ಮಕ್ಕಳ ಜೊತೆ ಯುದ್ಧ ಮಾಡ್ತಾರೆ ಇಲ್ರಿ. ಶ್ರೀರಾಮರು ಯಾರೋ ಶಂಭುಕರನ್ನ ವಧೆ ಮಾಡಿದ್ರು ಅಂತ ಹೇಳಿ ಎಲ್ಲರನ್ನೂ ವಿರೋಧ ಮಾಡಿ ಜಾತೀಯತೆಯ ಹೆಸರಿನಲ್ಲಿ ಕಿತ್ತಾಟ ಮಾಡಲಿಕ್ಕೆ ಆರಂಭ ಮಾಡಿದರು. ಹಿಂದೂಗಳನ್ನ, ಹಿಂದೂ ದೇವತೆಗಳನ್ನ ಅವಮಾನ ಮಾಡಿದರು. ಚಾಮುಂಡೇಶ್ವರಿಯನ್ನ ಸೂಳೆ ಅಂತ ಕರೆದರು. ಈಗಲೂ ನಡೀತಾ ಇದೆ ಇದೆಲ್ಲ. ಶ್ರೀಕೃಷ್ಣನನ್ನ ಲಂಪಟ ಅಂತ ಕರೆದರು. ಶ್ರೀಕೃಷ್ಣನನ್ನ ಹಿಂದಿನ ಹಿಂದೆ ಹೋಗ್ತಕ್ಕಂಥ ಒಬ್ಬ ಮಹಾ ಸರಳ ವ್ಯಕ್ತಿ ಅಂತ ಹೇಳಿದ್ರು, ಒಬ್ಬ ವಿಷಯಾಸಕ್ತ ಅಂತ ಹೇಳಿದ್ರು. ಹಾಗೆ ಹೇಳಿ ಹೀಗೆ ವರ್ಣನೆ ಮಾಡಿ ಒಂದು 100 ಜನ ಅವರ ಮಾತು. ನನಗೊಂದು ಪುಟ್ಟ ಉದಾಹರಣೆ ನೆನಪಾಗುತ್ತೆ. ನಾನು ವಕೀಲಿಕೆ ಮಾಡ್ತಾ ಇದ್ದಾಗ ಸಂತೋಷ್ ರಾಜ್ನು ಒಬ್ಬ ವಕೀಲರಿದ್ದರು. ಅವರ ನನ್ನ ಹತ್ರ ವಾಹನ ಇರಲಿಲ್ಲ, ಅವ್ರ ವಾಹನದಲ್ಲಿ ಓಡಾಡ್ತಿದ್ರು. ಅವರು ತಮ್ಮ ವಾಹನದಲ್ಲಿ ಒಂದು 100 ಬೈಬಲ್ನ ಪ್ರತಿಗಳು ಇಟ್ಕೊಂಡಿರ್ತಾ ಇದ್ರು. ಅವ್ರ ವಾಹನ ಎಲ್ಲಿದ್ರು ಹೋಗೋರಿಗೆ ಬರೋರಿಗೆ ಪ್ರತಿ ಕೊಡೋರು. ನಾನು ಹೇಳಿದೆ ಅವರಿಗೆ, ಅಲ್ರಿ ನೀವು 100 ಜನ ಕೊಟ್ರೆ 99 ಜನ ನನ್ನ ತಿರಸ್ಕಾರ ಮಾಡ್ತಾರೆ, ಯಾಕೆ ಕೊಡ್ತೀರಿ? ಅವ್ರು ಹೇಳೋರು, 100 ಜನಕ್ಕೆ ಕೊಟ್ರೆ ಒಬ್ಬರಾದರೂ ಓದಿ ನಮಗೆ ಮತಾಂತರ ಆಗ್ತಾರೆ. ಒಬ್ಬ ಸಾಮಾನ್ಯವಾಗಿರತಕ್ಕಂತಹ ಒಬ್ಬ ಕ್ರಿಶ್ಚಿಯನ್ ವಕೀಲ ಆತನ ಜನ್ಮದಲ್ಲಿ ಒಂದು 100 ಜನ ಪರಿವರ್ತನೆ ಮಾಡಿದ್ರೆ ಸಾಕಪ್ಪ ಅನ್ನೋರು. ಇದು ಎಲ್ಲರ ಮನಸ್ಥಿತಿಯಲ್ಲೂ ಇದೆ, ವಿದೇಶಿಯರಲ್ಲಿ, ವಿಧರ್ಮೀಯರಲ್ಲಿ. ನಾವು ಅವರ ಕೆಂಗಣ್ಣಿಗೆ ಹೇಗೆ ಗುರಿಯಾಗ್ತಾ ಇದ್ದೀವಿ ಅಂದ್ರೆ ಶ್ರೀಮದ್ ರಾಮಾಯಣದ ಕಾಲದಿಂದಲೂ ಶುರು ಮಾಡಿದ್ದಾರೆ. ಈಗ ಕೃಷ್ಣನ ಬಗ್ಗೆ ಹಾಗೆ ಮಾತಾಡ್ತಾರೆ. ಕೃಷ್ಣನ ಧರ್ಮವಾಗಲಿ, ಕೃಷ್ಣನ ದರ್ಶನವಾಗಲಿ, ಕೃಷ್ಣನ ಉಪದೇಶವಾಗಲಿ ಏನೂ ಅರ್ಥ ಮಾಡಿಕೊಳ್ಳದೆ. ಕನ್ನಡ ಪ್ರಭಾದಲ್ಲಿ ಒಂದ್ಸಲ ಒಂದು ಚರ್ಚೆ ಶುರುವಾಯಿತು ಇದೇ ಭಗವದ್ಗೀತೆ ಬಗ್ಗೆ. ಭಗವದ್ಗೀತೆಯನ್ನು ಯುದ್ಧಶಾಸ್ತ್ರ ಅಂತ ಬರೆದ್ರು, ದೊಡ್ಡ ಚರ್ಚೆ. ಭಗವದ್ಗೀತೆ ಅನ್ನತಕ್ಕಂಥದ್ದು ಯುದ್ಧಶಾಸ್ತ್ರ. ವಿಶ್ವೇಶ್ವರ ಭಟ್ರು ಅದರ ಸಂಪಾದಕರಾಗಿ ಸುಮಾರು ಲೇಖನಗಳು ಬಂತು. ಕೊನೆಗೆ ಅವರು ನನಗೆ ಕೇಳಿದ್ರು, ನೀವು ಭಗವದ್ಗೀತೆ ಬಗ್ಗೆ ಅಷ್ಟೊಂದು ಉಪನ್ಯಾಸ ಕೊಡ್ತಾ ಇದ್ದೀರಲ್ಲ, ಇವರೆಲ್ಲರಿಗೂ ಒಂದು ಉತ್ತರ ಕೊಡಿ. ನಾನು ಬರೋದು ಕೇಳಿದೆ, ಇಡೀ ಭಗವದ್ಗೀತೆ 700 ಶ್ಲೋಕಗಳಲ್ಲಿ ಯುದ್ಧ ಅನ್ನತಕ್ಕಂಥದ್ದು ಎಷ್ಟು ಸಲ ಬಂದಿದೆ ಹೇಳಪ್ಪ? ಸಾವು, ಕೊಲೆ ಇಂತಕ್ಕಂಥದ್ದು ಇಡೀ ಭಗವದ್ಗೀತೆಯಲ್ಲಿ 10 ಸಲ ಬಂದಿಲ್ರಿ. ಅದು ಯುದ್ಧಶಾಸ್ತ್ರವಲ್ಲ, ಯೋಗಶಾಸ್ತ್ರ ಅಂತ ಹೇಳಿ ನಾನು ಬರೆದಿದ್ದಾಯ್ತು. ಆಮೇಲೆ ಚರ್ಚೆ ನಿಲ್ತು, ಅದು ಮುಖ್ಯ ಅಲ್ಲ. ಆದರೆ 1,00,000 ಜನ ಓದಿರ್ತಾರಲ್ಲ, ಆ 1,00,000 ಜನ ಸುಮಾರು 2 ತಿಂಗಳು ಓದಿದಾಗ ಒಂದು 100 ಜನ ಮನಸ್ಸಾದ್ರೂ ಬದಲಾವಣೆ ಆಗುತ್ತೆ. ಅವರು ಭಗವದ್ಗೀತೆಯ ವಿರೋಧಿಗಳಾಗುತ್ತಾರೆ. ಏನು ಕಡಿಮೆ ಆಗಿಲ್ಲ ನೋಡಿ. ನೀವೆಲ್ಲ ನೋಡಿದ್ದೀರಿ ಇದನ್ನೆಲ್ಲ. ಯಾವುದೋ ಒಬ್ಬ ಮುಸಲ್ಮಾನ್ ಹೆಣ್ಣು ಅಯ್ಯಪ್ಪನ ಗುಡಿಗೆ ಹೋಗ್ಬೇಕು ಅಂತ, ಯಾಕಪ್ಪ ಅವ್ರ ಮಸೀದಿ ಸೇರಿಸ್ತಾರೇನ್ರಿ ಅವ್ರನ್ನ? ಯಾರು ಸರ್ವೋಚ್ಚ ನ್ಯಾಯಾಲಯದ ತನಕ ಹೋಗಿ ಅಯ್ಯಪ್ಪನ ಗುಡಿಯ ಒಳಕ್ಕೆ ಸ್ತ್ರೀಯೊಬ್ಬರು ಹೋಗಬೇಕು, ಯಾಕೆ ಬೇಕು ನಿಮಗೆ? ನಿಮ್ಮ ಮಸೀದಿಯಲ್ಲಿ ಸೇರಿಸ್ತೀರೇನ್ರಿ ನಿಮ್ಮನ್ನ? ಅದು ಯಾರು ಕೇಳಲ್ಲ. ಧರ್ಮಸ್ಥಳದ ಬಗ್ಗೆ ವಿರೋಧವೋ ವಿರೋಧ, ಹೆಣಗಳಿವೆ, ಹುಡುಕಿದ್ದೆ ಒಂದಾದ್ರೂ ಸಿಗ್ತಾ? ಆ ಮಹಾನುಭಾವ ವೀರೇಂದ್ರ ಹೆಗಡೆ
ಧರ್ಮಾತ್ಮರಾದ್ರಿಂದ ಬದುಕಿದ್ದಾರೆ ಅವರು. ಎಷ್ಟು ತೇಜೋವಧೆ ಮಾಡಬೇಕು ಅಷ್ಟು ಮಾಡಿದ್ರು, ಎಷ್ಟೆಷ್ಟು ವಿರೋಧಗಳು ಬರಬೇಕು ಅಷ್ಟು ಬಂತು, ಎಷ್ಟೆಷ್ಟು ಅಪಪ್ರಚಾರ ಆಗಬೇಕು ಎಲ್ಲ ಬಂತು. ಈ ಹೊತ್ತು ಧರ್ಮಸ್ಥಳಕ್ಕೆ ಆದ ವಿರೋಧ ನಾಳೆ ಉಡುಪಿಗಾಗತ್ತೆ, ನಾಳೆ ಶೃಂಗೇರಿಗಾಗತ್ತೆ. ಕಾಯ್ತಾರೆ ಎಲ್ರೂ. ಆದ್ದರಿಂದ ಕೃಷ್ಣನ ಮಾತನ್ನು ನಾವು ಬಹಳ ಮರ್ಯಾದೆಯಿಂದ ಹೆದರಿಕೆಯಿಂದ ತಗೋಬೇಕು. ಸ್ವಧರ್ಮೇ ನಿಧನಂ ಶ್ರೇಯ. ನಾವು ನಮ್ಮ ಧರ್ಮದಲ್ಲಿ ಸಾಯಬೇಕು. ನಿಮ್ಮ ಧರ್ಮಕ್ಕೆ ಯಾರಾದರೂ ವಿರೋಧ ಮಾಡಿದ್ರೆ ಕೆನ್ನೆ ಕೊಡ್ಬೇಕು. ಬರೀ ಬಾಯಿ ಮಾತಲ್ಲ ಅವರಿಗೆ. ಕೃಷ್ಣನನ್ನು ಓದಿರಲ್ಲ, ರಾಮರ ಬಗ್ಗೆ ಗೊತ್ತಿಲ್ಲ, ಪಾರ್ವತಿ ಅಂದ್ರೆ ಏನು ಅಂತ ತಿಳಿದಿಲ್ಲ, ಲಕ್ಷ್ಮೀ ಅಂದ್ರೆ ಗೊತ್ತಿಲ್ಲ, ಮಾತಾಡ್ತಾನೆ. ಅವನ ಹುಸೈನ್ ಇದ್ದ, ಸರಸ್ವತಿ ಬರಿ ಮೈನಲ್ಲಿ ಬರೆಯೋರು. ಇಲ್ಲಿ ನಿಮ್ಮ ಮೊಹಮ್ಮದ್ ಬಗ್ಗೆ ಬರೀರಿ, ಹೇಗೆ ನೋಡೋಣ. ನೀವು ಚಿತ್ರಕಲಾವಿದ ಅಂತ ಹೇಳಿ ಕಂಡ ಹಿಂದೂ ದೇವತೆಗಳಿಗೆಲ್ಲ ಸೀರೆ ಬಿಡಿಸ್ಬಿಟ್ಟ ಅವನು, ಅಯೋಗ್ಯ. ಮನೆಗೆ ಓಡೋದ ಭಾರತ. ನಿಮಗೆಲ್ಲ ಗೊತ್ತಿರ್ಬೇಕದೆಲ್ಲ. ಅಂದರೆ ಹಿಂದೂಗಳನ್ನ, ವೈದಿಕರನ್ನ ಆಡಿಕೊಳ್ಳಲಿಕ್ಕೆ, ಟೀಕೆ ಮಾಡಲಿಕ್ಕೆ, ಬೈಯಲಿಕ್ಕೆ, ಚಂಕಿಸಲಿಕ್ಕೆ, ತಿರಸ್ಕರಿಸಲಿಕ್ಕೆ, ಕೊನೆಗೆ ನಿಮ್ಮ ಯಾರಿಗೂ ಭಾರತದಲ್ಲಿ ಜಾಗವಿಲ್ಲ ಅಂತ ಹೇಳಲಿಕ್ಕೆ ದೊಡ್ಡ ಕಂಕಣ ತೊಟ್ಟಿದ್ದಾರೆ. ಆದ್ರೆ ಹೇಳಿದಲ್ಲ, 2047 ಇಸವಿಯ ಹೊತ್ತಿಗೆ ಭಾರತವನ್ನ ಮುಸ್ಲಿಂ ರಾಷ್ಟ್ರ ಮಾಡುತ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಅದಕ್ಕಾಗಿ ನಡೀತಾ ಇದೆ. ಅದಕ್ಕಾಗಿ ಕೋಟಿಗಳ ಮೊತ್ತದಲ್ಲಿ ಜನರ ಪರಿವರ್ತನೆ ಆಗ್ತಾ ಇದೆ. ಭಾರತದಲ್ಲಿ ಕೇರಳ ತಗೊಳ್ಳಿ, ತಮಿಳುನಾಡು ತಗೊಳ್ಳಿ, ಮೇಘಾಲಯ ತಗೊಳ್ಳಿ, ಹಿಂದೂಗಳ ಸಂಖ್ಯೆನೇ ಕಡಿಮೆ ಆಗೋಗ್ಬಿಟ್ಟಿದೆ ರೀ. ವಯನಾಡಿನಲ್ಲಿ ಇಲ್ವೇ ಇಲ್ಲ. ರಸ್ತೆಗಳಲ್ಲಿ ಹಸುಗಳನ್ನು ಕಡಿದು ಮಾಂಸ ಊಟ ಮಾಡಿಸ್ತಾರೆ, ಉದ್ದೇಶಪೂರ್ವಕವಾಗಿ. ಮನೆಯಲ್ಲಾದ್ರೂ ಮಾಡಿ, ಇಲ್ಲ ರಸ್ತೆಯಲ್ಲಿ ಕೂಡ ಊಟ ಮಾಡಿಸ್ತಾರೆ. ಶ್ರೀರಾಮರ ಪಟಕ್ಕೆ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡ್ತಾರೆ. ನೀವು ನೋಡ್ತಾ ಇರಿ. ಈಗಾಗಲೇ ಹೇಳಿದಾಗೆ ಭಾರತದ 100 ಮಂದಿಯಲ್ಲಿ 20 ಮಂದಿ ಪರಿವರ್ತಿತರಾಗಿ ಬಿಟ್ಟಿದ್ದಾರೆ. ಇನ್ನೊಂದು 50 ವರ್ಷದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗುತ್ತಾರೆ. ನಾವು ಬದುಕಿರಲ್ಲ. ಬದುಕಿರೋರು ನೆನಪಿಟ್ಕೊಳ್ಳಿ ಇದನ್ನ. ನೀವು ಜಾಗೃತರಾಗದೇ ಹೋದರೆ, ನಿಮಗೆ ನಿಮ್ಮ ಧರ್ಮದ ಬಗ್ಗೆ ಗೌರವ, ಬೆಲೆ, ಘನತೆ, ಮಮತೆ, ಮರ್ಯಾದೆ ಇಲ್ಲದೆ ಹೋದರೆ ನಿಮ್ಮ ಮೊಮ್ಮಕ್ಕಳು ಅಲ್ಪಸಂಖ್ಯಾತರಾಗ್ತಾರೆ. ನಿಮ್ಮ ಮೊಮ್ಮಕ್ಕಳಿಗೆ ಮೀಸಲಾತಿ ಬೇಕಂತ ಅವತ್ತು ದಿವಸ. ನೀವು 20% 30% ಆಗ್ಬಿಡ್ತೀರಿ ನೀವು. ಇದು ಪರಮ ಸತ್ಯ. ಇದು ನೀವು ಬರೀ ಸಂಖ್ಯೆಗಳನ್ನು ಇವತ್ತು ನೋಡಿದ್ರೆ, ಈ 20 ವರ್ಷಗಳಲ್ಲಿ 30 ವರ್ಷಗಳಲ್ಲಿ 1947 ಇಸವಿಯಿಂದ ಇಲ್ಲಿಯ ತನಕ ಇರತಕ್ಕಂಥ ಜನಸಂಖ್ಯಾ ಪ್ರಮಾಣವನ್ನ ಆಧಾರವಾಗಿ ಇಟ್ಕೊಂಡು ನೋಡಿದರೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಮ್ಮ ರಾಜಕೀಯ ತತ್ವಗಳಿಂದ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಮಿತ ಸಂತಾನ ಬೇರೆ ಬಂದಿದೆ. ನಾವು ಪೋಷಣೆ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ. 2 ಮಕ್ಕಳು, 3ನೇ ಮಕ್ಕಳೇ ಇಲ್ಲ, 2 ಯಾಕೋ ಒಬ್ಬರೇ ಸಾಕು ಅನ್ನತಕ್ಕಂಥ ತನಕ ನಮ್ಮ ತಲೆ ತಿಂದು ಬಿಟ್ಟಿದ್ದಾರೆ, ತಲೆಯನ್ನು ಖಾಲಿ ಮಾಡಿಬಿಟ್ಟಿದ್ದಾರೆ. ಇನ್ಯಾರೋ 10 ಜನ 12 ಜನ ಮಕ್ಕಳಿರ್ಲಿ, 4 ಜನ ಹೆಂಡತಿ ಇರಲಿ ಪರವಾಗಿಲ್ಲ ಅಂತಾರೆ. ಇದು ಭಾರತಕ್ಕೆ ಆಗ್ತಾ ಇರತಕ್ಕಂಥ ಬಹಳ ದೊಡ್ಡ ಅಪಾಯ. ಇದಕ್ಕೆ ನೀವು ಜಾಗೃತರಾಗದೇ ಹೋದರೆ ನಿಮ್ಮ ಧರ್ಮ ನಶಿಸಿ ಹೋಗುತ್ತದೆ. ನಾವು ವೇದ ಓದ್ತೀವಿ, ಚಪ್ಪಾಳೆ ಹೊಡಿತೀವಿ, ದೊಡ್ಡದಾಗಿ ಮಾತಾಡ್ತೀವಿ, ಆದ್ರೆ ವಸ್ತು ಸ್ಥಿತಿ ಹಾಗಾಗ್ತಾ ಇಲ್ಲ. 500 ವರ್ಷಗಳು ಬೇಕಾಯ್ತು ಆ ರಾಮ ಮಂದಿರ ಬರ್ಬೇಕಾಯ್ತ್ರಿ. ನಿಮ್ಗೆ ಅರ್ಥ ಮಾಡ್ಕೋಬೇಕು ಅದನ್ನ. ನಮ್ಮದೇ ದೇವಸ್ಥಾನವನ್ನ ಬೀಳಿಸಿ ಮಸೀದಿ ಕಟ್ಟಿ ಅದನ್ನು ವಾಪಸ್ ನಾವು ತಗೋಬೇಕಾದ್ರೆ 500 ವರ್ಷ ಹೋರಾಡಬೇಕಾಯ್ತು. ನಿಮ್ಮ ದೇಶದಲ್ಲಿ, ನಿಮ್ಮ ಕಾನೂನಲ್ಲಿ ನೀವು ಹೆಚ್ಚು ಮಂದಿ ಇದ್ದಾಗ. ನೀವು ಅಲ್ಪಸಂಖ್ಯಾತರಾಗ್ಬಿಟ್ರೆ ಇನ್ನೊಂದು 50-60 ವರ್ಷ ಹೋದರೆ ನಿಮ್ಮ ಮನೆಯ ಒಳಗೆ ಬಂದು ಕುಳಿತುಕೊಂಡು ತನ್ನ ಧರ್ಮವನ್ನು ವಿಜೃಂಭಣೆ ಮಾಡಿ ನಿಮ್ಮ ಮೇಲೆ ದರ್ಬಾರ್ ಮಾಡತಕ್ಕಂಥ ಕಾಲ ದೂರ ಇಲ್ಲ. ಆದ್ದರಿಂದ ಭಗವದ್ಗೀತೆಯನ್ನು ಎಷ್ಟು ಶ್ರದ್ಧೆಯಿಂದ ಆಲಿಸುತ್ತಿದ್ದೀರೋ
ಆ ಭಗವದ್ಗೀತೆ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆಯೋ ಆ ಧರ್ಮದ ಉಳಿತಾಯವನ್ನು ಮಾಡುವ ಹೊಣೆ ನಿಮಗಿದೆ. ನೀವು ನಿಮ್ಮ ಸ್ನೇಹಿತರ ಜೊತೆ ಮಾತಾಡಬೇಕು, ನಿಮ್ಮ ಬಂಧುಗಳ ಜೊತೆಗೆ ಹಂಚಿಕೋಬೇಕು, ನಿಮ್ಮ ಸ್ಥಿತಿ ಎಷ್ಟು ಅವನತಿಗೆ ಇಳೀತಾ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು, ಅರ್ಥ ಮಾಡಿಸಬೇಕು. ಹಾಗೆ ಆಗದೇ ಹೋದರೆ ಪರಧರ್ಮೋ ಭಯಾವಹ, ಬೇರೆಯ ಧರ್ಮೀಯರಿಂದ ನಿಮಗೆ ಭಯ ಇದೆ. ಈಗಾಗಲೇ ಶುರುವಾಗಿದೆ. 30% ಜನ ಪರಿವರ್ತರಾಗಿರತಕ್ಕಂಥದ್ದು 60% ಆಗೋದಕ್ಕೆ ಹೆಚ್ಚು ಕಾಲ ಹಿಡಿಯುವುದಿಲ್ಲ. ಆದ್ದರಿಂದ ಕೃಷ್ಣನ ಈ ಮಾತನ್ನ ನೀವು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅಂತ ನನ್ನ ಮನವಿ. ಕೃಷ್ಣ ಎಷ್ಟು ಉದಾರಿ ಎಂದ್ರೆ, ಇತಿತೇ ಜ್ಞಾನವಾಖ್ಯಾತಂ ಗುಹ್ಯಾದ್ ಗುಹ್ಯತಮಂ ಮಯ, ನನ್ನಿಂದ ಗುಹ್ಯಾದ್ ಗುಹ್ಯತಮಂ, ರಹಸ್ಯದಲ್ಲಿ ರಹಸ್ಯವಾಗಿರತಕ್ಕಂತಹ ಜ್ಞಾನವನ್ನು ನಾನು ನಿನಗೆ ಹೇಳಿಕೊಟ್ಟಿದ್ದೇನೆ. ಅರ್ಜುನ ವಿಷಾದ ಯೋಗದಲ್ಲಿ ಮನುಷ್ಯ ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅಲ್ಲಿಂದ ಮೇಲಕ್ಕೆ ಹೋಗಲಿಕ್ಕೆ ಚಿಂತನೆ ನಡೆಸಬೇಕು. ಅರ್ಜುನ ಹೇಳಿಯಲ್ಲ, ಅರ್ಜುನ ಮಹಾಶೂರ. ಶೂರನಾಗಿರತಕ್ಕ ಕೃಷ್ಣನ ಸಾಮೀಪ್ಯದಲ್ಲಿ ಇರತಕ್ಕಂತಹ ಇಂದ್ರಾಂಶ ಸಂಭೂತನಾದ ಅರ್ಜುನನಿಗೆ ಗ್ಲಾನಿ ಬಂತು, ಅಂದ್ರೆ ಮುಂಕು ಬಂತು. ಆ ಮುಂಕು ಅನ್ನುವುದು ನಮ್ಮನ್ನೆಲ್ಲ ಆವರಿಸಿದೆ. ಧರ್ಮ ಸಮ್ಮೂಢ ಚೇತ, ನಾವು ಮೂಢರಾಗಿದ್ದೇವೆ, ಧರ್ಮ ಸಮ್ಮೂಢರಾಗಿದ್ದೇವೆ. ನಮಗೆ ನಮ್ಮ ಧರ್ಮದ ಅರಿವಾಗಬೇಕಾಗಿದ್ದರೆ ನನಗೆ ಗೊತ್ತಿಲ್ಲ ಅನ್ನುವುದು ತಿಳಿದುಕೊಂಡು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಬೇಕು. ಅರ್ಜುನ ವಿಷಾದ ಯೋಗದ ಮೂಲ ಅರ್ಥ ಅದು. ಸಾಂಖ್ಯ ಯೋಗದಲ್ಲಿ ಅತ್ಯಂತ ಪ್ರಧಾನವಾದ ರಹಸ್ಯವನ್ನು ಹೇಳಿದ ಕೃಷ್ಣ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾನಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಅಲ್ಲಿಯ ತನಕ ಇಡೀ ಪ್ರಪಂಚದ ತತ್ವಜ್ಞಾನದಲ್ಲಿ ಸತ್ತ ಮೇಲೆ ಏನು ಅನ್ನುವುದು ಚಿಂತನೆ ಆಗಿರಲಿಲ್ಲ. ಆಗಿದ್ದರೂ ಉಪನಿಷತ್ತುಗಳಲ್ಲಿ ತುಂಬಾ ರಹಸ್ಯವಾಗಿತ್ತು. ಮೊಟ್ಟ ಮೊದಲು ಅದಕ್ಕಾಗಿ ಒಂದು ಅಧ್ಯಾಯವನ್ನೇ ಮೀಸಲಿಟ್ಟು ಚಿಂತನೆ ಮಾಡಿದ್ದು ಶ್ರೀಕೃಷ್ಣ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ವಾಸಾಂಸಿ ಅಂದ್ರೆ ಬಟ್ಟೆ, ಜೀರ್ಣಾನಿ ಹರಿದೋಗಿರೋ ಬಟ್ಟೆ, ವಾಸಾಂಸಿ ಜೀರ್ಣಾನಿ, ವಿಹಾಯ ಅಂದ್ರೆ ಎಸೆಯೋದು. ಯಥಾ ವಿಹಾಯ, ಈ ಬಟ್ಟೆ ಹರಿದು ಹೋದ ಹಳೆಯದಾದ ಬಟ್ಟೆಯನ್ನು ಹೇಗೆ ವಿಹಾಯ ಎಸೆಯುತ್ತೇವೋ, ಎಸೆದು ನವೀನ ಗೃಹಾನಿ ನರೋಪರಾಣಿ ಅಂದ್ರೆ ಬಟ್ಟೆ, ನವೀನ ಗೃಹಾನಿ ಹೊಸದಾಗಿರತಕ್ಕಂಥ ಬಟ್ಟೆಯನ್ನು ತೆಗೆದುಕೊಳ್ಳುವಂತೆ, ಗೃಹಾನಿ ಸ್ವೀಕರಿಸುವಂತೆ, ತಥಾ ಶರೀರಾಣಿ ವಿಹಾಯ ಜೀರ್ಣ, ಹಳೆಯದಾಗಿರತಕ್ಕಂಥ ದೇಹವನ್ನು ಬಿಟ್ಟು ಹೊಸದಾಗಿರತಕ್ಕಂಥ ದೇಹವನ್ನು ತೆಗೆದುಕೊಳ್ಳುತ್ತೇವೆ. ಈ ಮಹಾನ್ ಸಂದೇಶವನ್ನು ಕೊಟ್ಟಿದ್ದರಿಂದಲೇ ಈ ಹೊತ್ತು ಭಗವದ್ಗೀತೆ ಎನ್ನತಕ್ಕಂಥದ್ದು ಪ್ರಪಂಚದ ತಾತ್ವಿಕ ಕ್ಷೇತ್ರದ ಅಧ್ಯಕ್ಷೀಯ ಸ್ಥಾನದಲ್ಲಿ ಕುಳಿತುಕೊಂಡಿದೆ. ಕರ್ಮಯೋಗ 3ನೇ ಅಧ್ಯಾಯದಲ್ಲಿ ಇಷ್ಟೊತ್ತು ನಾನು ಚರ್ಚೆ ಮಾಡಿದಂತಹ ಸ್ವಧರ್ಮೇ ನಿಧನಂ ಶ್ರೇಯ ಅನ್ನುವುದನ್ನು ಮೊಟ್ಟ ಮೊದಲ ಬಾರಿ ಪ್ರಸ್ತಾವ ಮಾಡಿದ ಕೃಷ್ಣ. 4ನೇ ಅಧ್ಯಾಯ ಜ್ಞಾನಯೋಗದಲ್ಲಿ ಜ್ಞಾನದ ವೈವಿಧ್ಯತೆಯನ್ನು ಕುರಿತು ಚಿಂತನೆ ಮಾಡಿದ. 5ನೆಯ ಕರ್ಮ ಸನ್ಯಾಸ ಯೋಗದಲ್ಲಿ ಸನ್ಯಾಸ ಶ್ರೇಷ್ಠವೋ ಸಂಸಾರ ಶ್ರೇಷ್ಠವೋ ಅನ್ನುವುದನ್ನ ಕುರಿತು ವ್ಯಾಖ್ಯಾನ ಮಾಡಿದ. 6ನೇ ಅಧ್ಯಾಯದಲ್ಲಿ ನೀವು ಧ್ಯಾನವನ್ನು ಹೇಗೆ ಮಾಡಬೇಕು, ಹೇಗೆ ಕೂತ್ಕೊಳ್ಬೇಕು, ಯಾವ ರೀತಿ ಚಿಂತನೆ ಮಾಡಬೇಕು ಅನ್ನತಕ್ಕಂಥ ಕ್ರಿಯಾ ಯೋಗವನ್ನು ವರ್ಣನೆ ಮಾಡಿದರು. 7ನೇ ಅಧ್ಯಾಯದಲ್ಲಿ ಜ್ಞಾನ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಏನು, ಜ್ಞಾನ ವಿಜ್ಞಾನ ಯೋಗಗಳನ್ನು ಸಂದರ್ಶನ ಮಾಡಿದರು. 8ನೇ ಅಧ್ಯಾಯದಲ್ಲಿ ಬಹಳ ಅದ್ಭುತವಾಗಿ ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪ್ರೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅನ್ನತಕ್ಕಂಥ 7 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟ.
9ನೇ ಅಧ್ಯಾಯ ರಾಜವಿದ್ಯಾರಾಜಗುತ್ಯ ಯೋಗದಲ್ಲಿ ನಿಮಗೆಲ್ಲ ಭರವಸೆಯನ್ನು ಕೊಟ್ಟ ನಿಮ್ಮ ಯೋಗಕ್ಷೇಮ ನನ್ನದು ಅಂತ ಹೇಳಿದೆ. ನಾನು ಎಲ್ಲೆಲ್ಲಿ ಹೇಗೆಲ್ಲ ಕಾಣಿಸ್ತೀನಿ ಅಂತ ವಿಭೂತಿ ಯೋಗ 10ನೇ ಅಧ್ಯಾಯದಲ್ಲಿ ಹೇಳಿದೆ. 11ನೇ ಅಧ್ಯಾಯದಲ್ಲಿ ತೋರಿಸಿದ ನಾನು ಹೀಗಿದ್ದೇನೆ ನೋಡು ಅಂತ. 12ನೇ ಅಧ್ಯಾಯದಲ್ಲಿ ನಿಮ್ಮ ಅಹಂಕಾರವನ್ನೆಲ್ಲ ನಾಶ ಮಾಡಿ ನಿಮ್ಮ ಮಿತಿಯನ್ನು ನೀವು ಅರ್ಥ ಮಾಡಿಕೊಂಡು ದೈವದಲ್ಲಿ ಶರಣಾಗತಿಯನ್ನು ಮಾಡಿ ಭಕ್ತಿಯನ್ನು ಪ್ರಜ್ವಲಿಸಿದರೆ ನಿಮ್ಮ ರಕ್ಷಣೆ ಆ ದೈವಕ್ಕೆ ಬಿಡುತ್ತೆ ಅಂತ ಹೇಳಿದೆ. 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರದ ಒಳಗಿರತಕ್ಕಂಥ ಕ್ಷೇತ್ರಜ್ಞ ಯಾರು, ಇವುಗಳನ್ನು ಚಿಂತನೆ ಮಾಡಿ. 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗವನ್ನು ಮಾತಾಡಿದ. ಪುರುಷೋತ್ತಮನನ್ನ 15ನೇ ಅಧ್ಯಾಯದಲ್ಲಿ ನೋಡಿದ. ಇವುಗಳೆಲ್ಲ ನೋಡಿ ಈಗ ಕೃಷ್ಣ ಹೇಳ್ತಾ ಇದ್ದಾನೆ, ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತಮಂ ಮಯಾ. ಭಗವದ್ಗೀತೆಯನ್ನು ಬರೀ ಯಾವುದೋ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳಿ ಮುಗಿಸೋದಲ್ರಿ. 700 ಶ್ಲೋಕಗಳಲ್ಲಿ ನೂರಾರು ವಿಷಯಗಳನ್ನು ಕುರಿತು ಶ್ರೀಕೃಷ್ಣ ದಾಖಲು ಮಾಡುತ್ತಾನೆ. ಆ ಎಲ್ಲವನ್ನು ಕೂಲಂಕಷವಾಗಿ ನೀವು ಅಭ್ಯಾಸ ಮಾಡಬೇಕು. ತತ್ವಜ್ಞಾನಗಳು ಅಂತಂದ್ರೆ ನಿಮ್ಮ ಎಲ್ಲರ ಮನೆಯಲ್ಲೂ ಭಗವದ್ಗೀತೆ ಇರಬೇಕು. ನೀವು ಪ್ರತಿಯೊಬ್ಬರು ಒಂದೊಂದು ಅಧ್ಯಾಯವನ್ನಾದ್ರೂ ಒಂದು ದಿವಸ ಓದಬೇಕು ಕನಿಷ್ಠ, ಅಥವಾ ಒಂದು 20 ಶ್ಲೋಕಗಳು ಪ್ರತಿನಿತ್ಯ ಓದಬೇಕು. ಅದರ ಅರ್ಥವನ್ನು ನೋಡ್ಬೇಕು, ಓದಬೇಕು, ಅರ್ಥ ನೋಡ್ಬೇಕು. ಅರ್ಥ ಆಗಲ್ಲ, ಸುಲಭವಾಗಿ ಅರ್ಥ ಆಗಲ್ಲ, ಹಾಗಂತ ಬಿಡಬಾರ್ದು. ಪ್ರತಿನಿತ್ಯ ಒಂದು 20 ಶ್ಲೋಕಗಳನ್ನು ಓದ್ತಾ ಹೋದರೆ ಒಂದು ಸಲ 700 ಶ್ಲೋಕಗಳು ಮುಗಿದ್ರೆ ಮತ್ತೆ ಶುರು ಮಾಡ್ಬೇಕು, ಮುಗಿದ್ರೆ ಮತ್ತೆ ಶುರು ಮಾಡ್ಬೇಕು. ಹಾಗೆ ನೀವು ಸತತವಾಗಿ 1 ವರ್ಷ 2 ವರ್ಷ ಏನಾದರೂ ಸೇವೆ ಮಾಡಿದರೆ, ಭಗವದ್ಗೀತೆಯನ್ನು ಮುಂದಿಟ್ಟುಕೊಂಡು ಸೇವೆ ಮಾಡಿದರೆ, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರೋ ಸೇವಿತೋ ದೃಢ ಭೂಮಿ. 100-200 ವರ್ಷ ನೀವು ಭಗವದ್ಗೀತೆಯನ್ನು ಓದಿದ್ರೆ ಆಮೇಲೆ ಕೃಷ್ಣ ನಿಮಗೆ ಕರುಣಿಸುತ್ತಾನೆ, ಅರ್ಥ ಆಗ್ತಾ ಹೋಗುತ್ತೆ. ಅಷ್ಟು ಸುಲಭ ಅಲ್ಲ. ಯಾವುದೇ ಗಹನವಾದ ತಾತ್ವಿಕ ವಿಷಯವೂ ಸುಲಭವಾಗಿ ಸಿಗಲ್ಲ. ನಿಮಗೆ ಜೀವನದಲ್ಲಿ ಯಾವುದು ಸುಲಭವಾಗಿ ಸಿಗುತ್ತೋ ಸುಲಭ ಹೋಗ್ಬಿಡುತ್ತೆ. ಯಾವುದನ್ನು ನೀವು ಕಷ್ಟಪಟ್ಟು ಕಲಿಯುತ್ತೀರೋ ಅದೇ ಕೊನೆಯ ತನಕ ಉಳಿತಕ್ಕಂಥದ್ದು. ಭಗವದ್ಗೀತೆಗಿನ್ನ, ಭಗವಂತನ ವಾಣಿಗಿನ್ನ, ಭಗವಂತನ ಮಾತಿಗಿನ್ನ, ಭಗವಂತನ ಮಾರ್ಗದರ್ಶನಕ್ಕಿನ್ನ, ಭಗವಂತನ ತೂರು ಬೆರಳಿಗಿನ್ನ, ಭಗವಂತನ ಬೆಳಕಿಗಿನ್ನ ಮುಖ್ಯವಾದ ಇನ್ನೇನಿದೆ ನಿಮಗೆ? ಆದ್ದರಿಂದ ನೀವು ಭಗವದ್ಗೀತೆಯನ್ನು ಪ್ರತಿನಿತ್ಯ ಒಂದು 20 ಶ್ಲೋಕವಾದರೂ ಓದ್ತೀರಿ ಎನ್ನತಕ್ಕಂಥ ಸಂಕಲ್ಪ ಮಾಡಬೇಕು. ಪ್ರತಿನಿತ್ಯ ಒಂದು ಅಧ್ಯಾಯ ಓದಿದ್ರೆ ಬಹಳ ದೊಡ್ಡದು. 18 ಅಧ್ಯಾಯ ಓದ್ಬಿಟ್ಟು ದೇವರೇ ಆಗ್ಬಿಡ್ತೀವಿ. ನನಗೆ ಅಷ್ಟೊಂದು ಆಶಾವಾದ ಇಲ್ಲ. ಕನಿಷ್ಠ ಒಂದು 20 ಶ್ಲೋಕವಾದರೂ ಓದಿ. ಮತ್ತು ಭಗವದ್ಗೀತೆಯಾಗಲಿ ಯಾವುದೇ ಮಂತ್ರವಾಗಲಿ, ಮೊನ್ನೆ ಯಾರೋ ಒಂದು ಕೇಳ್ತಾ ಇದ್ರು, ಸ್ತ್ರೀ ಪುರುಷ ಅನ್ನತಕ್ಕಂಥ ಭೇದ ಇಲ್ಲ. ಆಕಾಶ ನೋಡೋದಕ್ಕೆ ಗಂಡು ನೋಡ್ಬೇಕಾ ಹೆಣ್ಣು ನೋಡ್ಬೇಕಾ, ಆ ಭೇದ ನಮ್ಮಲ್ಲಿ ಇಲ್ಲ. ನೀವು ಯಾವುದೇ ದೇವತೆ ನೋಡಿದರೂ ಹೆಂಡತಿಯ ಜೊತೆಗೆ ಕಾಣಿಸ್ತಕ್ಕಂಥದ್ದು. ಗಂಡ ಹೆಂಡತಿ ಇಬ್ಬರಿಗೂ ನಾವು ಮಾನ್ಯ ಮಾಡ್ತೀವಿ. ಮತ್ತು ವಿಶೇಷವಾಗಿ ಭಾರತೀಯ ವೈದಿಕ ಧರ್ಮದಲ್ಲಿ ಹೆಂಡತಿ ಇಲ್ಲದೆ ಇದ್ರೆ ಗಂಡನಿಗೆ ಯಜ್ಞ ಮಾಡುವ ಅರ್ಹತೆ ಇಲ್ಲ. ಆದ್ದರಿಂದ ಇಡೀ ಪ್ರಪಂಚದ ಜನಾಂಗಗಳಲ್ಲಿ ಸ್ತ್ರೀಗೆ ಸಮಾನತಾ ಸಿದ್ಧಿಯನ್ನು ಘೋಷಿಸಿರತಕ್ಕ ಏಕೈಕ ಧರ್ಮ ಅಂದ್ರೆ ಅದು ಭಾರತದ ಹಿಂದೂ ಧರ್ಮ. ಜನ ಗೊತ್ತಿಲ್ಲದೆ ಏನೋ ಮಾತಾಡ್ತಾರೆ. ಭಾರತದ ಮಹಿಳೆ, ವಿದೇಶದ ಅಮೆರಿಕ ಹೆಂಗಸರನ್ನು ನೋಡ್ರಿ ಏನು ಸ್ವತಂತ್ರರಾಗಿದ್ದಾರೆ ಅಂತಾರೆ. ಪೆದ್ದರು ಬಟ್ಟೆ ಬಿಚ್ಚಾಕಿದ್ರೆ ಸ್ವತಂತ್ರನೇನ್ರಿ ಅದು? ನೀವು ಬಹಳ ಆಳವಾಗಿ ಅಧ್ಯಯನ ಮಾಡಬೇಕು. ಅಮೆರಿಕದ ಯಾವುದೇ ಸಭೆ ನೋಡಿ, ಅಲ್ಲಿ ಹೋಗಿ ನೋಡ್ಬೇಕಾಗಿಲ್ಲ, ಸುಮ್ಮನೆ ನೋಡಿದ್ರೆ ಸಾಕು, ನಿಮ್ ದೂರದರ್ಶನ ಕಾಣುತ್ತೆ. ಅಲ್ಲಿರತಕ್ಕಂಥ ಎಲ್ಲಾ ಗಂಡುಗಳು ತುಂಬು ಬಟ್ಟೆ ಹಾಕೊಂಡಿರ್ತಾರೆ, ಹೆಣ್ಣುಗಳು ತುಂಡು ಬಟ್ಟೆ ಹಾಕೊಂಡು, ಅದು ಸ್ವತಂತ್ರನ? ಅದೇ ಸ್ವತಂತ್ರವ ನಿಮಗೆ? ನಿಮ್ಮಲ್ಲಿನ ಭಾರತದ ಸ್ತ್ರೀಯರು ಎಷ್ಟೆಲ್ಲ ದೊಡ್ಡ ದೊಡ್ಡ ಕೆಲಸಗಳು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅಹಲ್ಯಾಬಾಯಿ ಹೋಳ್ಕರ್ ಹೆಸರು ಕೇಳಿದ್ದೀರಾ? ಕೇಳಿದಿರೇನ್ರಿ? ಅಹಲ್ಯಾಬಾಯಿ ಹೋಳ್ಕರ್ ಅನ್ನತಕ್ಕಂಥ ಒಬ್ಬ ಮಹಾತಾಯಿ
ಗಂಡ ಹೋಗ್ಬಿಟ್ರು, ವಿಧವೆ ಆಗಿಬಿಟ್ಲಾಕೆ ರಾಣಿ. ಏನ್ ಮಾಡೋದು, ಮುಂದೇನ್ ಗತಿ ಅಂತ ಹೇಳಿದಾಗ ಆಕೆ ದೊಡ್ಡ ಸಂಕಲ್ಪ ಮಾಡಿದ್ಲು. ಇಡೀ ಭಾರತದಲ್ಲಿ ಇರತಕ್ಕಂತಹ 12 ಜ್ಯೋತಿರ್ಲಿಂಗ ದೇವಸ್ಥಾನಗಳನ್ನೆಲ್ಲ ಉದ್ಧಾರ ಮಾಡ್ತೀರಿ. ಅದು ಕಾಶಿ ಇರಬಹುದು, ರಾಮೇಶ್ವರ, ಎಲ್ಲೇ ಹೋಗಿ ನೀವು 12 ಜ್ಯೋತಿರ್ಲಿಂಗಗಳ ದೇವಸ್ಥಾನಗಳನ್ನ ಉದ್ಧಾರ ಮಾಡಿದ್ದು, ದತ್ತಿ ಕೊಟ್ಟಿದ್ದು, ದೇವಸ್ಥಾನಗಳನ್ನು ಸರಿಯಾಗಿ ಕಟ್ಟಿಸಿದ್ದು ಆ ಅಹಲ್ಯಬಾಯಿ ಹೋಳ್ಕರ್. ಒಂದು ಉದಾಹರಣೆ ಹೇಳಿದ್ದಷ್ಟೇ. ನೀವು ಪುರಾತನ ಕಾಲದಿಂದಲೂ ನೋಡ್ಕೊಂಡು ಬಂದರೆ ನಮ್ಮಲ್ಲಿ ಇರತಕ್ಕಂತಹ ಸ್ತ್ರೀ ಮಾನ್ಯತೆ, ಸ್ತ್ರೀ ಸ್ವತಂತ್ರ, ಸ್ತ್ರೀಯರಿಗೆ ಕೊಟ್ಟಂತಹ ಬೆಲೆ ಪ್ರಪಂಚದ ಯಾವ ಧರ್ಮದವರು ಕೊಡಲಿಲ್ಲ. ನಾವು ಅಷ್ಟೇ ಗೌರವ ಕೊಟ್ವಿ, ಆದರೆ ಎಲ್ಲೋ ಕೆಲವು ಸಂದರ್ಭಗಳಲ್ಲಿ ಸ್ತ್ರೀಯರಿಗೆ ಅನ್ಯಾಯವೂ ಆಯಿತು. ಇಲ್ಲಿ ಅದನ್ನು ಸರಿಪಡಿಸಿದ್ವಿ, ತಿದ್ದುಕೊಂಡ್ವಿ. ಇಂತಹ ಸಮಾನತಾ ಸಿದ್ಧಾಂತವನ್ನು ಹೊಂದಿದ್ದೇ ಕಾರಣವಾದ್ದರಿಂದ ಕೃಷ್ಣ ಭಗವದ್ಗೀತೆಯ ಕೊನೆಯಲ್ಲಿ ಹೇಳಿದ, ಇದಿದೇ ಜ್ಞಾನವಾಖ್ಯಾತಂ ಗುಹ್ಯಾತ್ ಗುಹ್ಯತಮಂ ಮಯ. ಅತ್ಯಂತ ಗುಹ್ಯವಾಗಿರತಕ್ಕಂಥ ಜ್ಞಾನವನ್ನ 18 ಮಾರ್ಗಗಳಲ್ಲಿ ಹೇಳಿದ್ದೇನೆ, ನಿನಗೆ ಬೋಧಿಸಿದ್ದೇನೆ. ಅದನ್ನು ಮಾಡು, ಇದನ್ನು ಮಾಡು ಅಂತ ನಾನು ಹೇಳುವುದಿಲ್ಲ. ವಿಮರ್ಶೈತ ದಶೇಷೇಣ, ನೀನು ತೀರ್ಮಾನಕ್ಕೆ ಬರುವುದಕ್ಕಿಂತ ಮುಂಚೆ ಅಶೇಷೇಣ, ಶೇಷವಿಲ್ಲದೆ. ಅಂದರೆ ನೀವು ಭಗವದ್ಗೀತೆಯ 18 ಅಧ್ಯಾಯಗಳನ್ನು 3 ವರ್ಷ ಓದಬೇಕು ಚೆನ್ನಾಗಿ. 4ನೇ ವರ್ಷದಲ್ಲಿ ಕುಳಿತುಕೊಂಡು ಈ ಅಧ್ಯಾಯಗಳಲ್ಲಿ ಯಾವ ಶಾಖೆ ನನಗೆ ಹಿಡಿಸುತ್ತೆ ಅಂತ ನೋಡಬೇಕು. 18 ಅಧ್ಯಾಯಗಳಲ್ಲಿ ಯಾವ ಅಧ್ಯಾಯ ನಿಮ್ಮ ಹೃದಯಕ್ಕೆ ತಟ್ಟುತ್ತೆ, ನಿಮಗೆ ಯಾವುದು ಪ್ರಿಯವಾಗುತ್ತೆ, ಯಾವ ವಿವರಣೆ ಸರಿ ಅನ್ಸುತ್ತೆ ಅಂತ ನೀವು ಯೋಚಿಸಬೇಕು. ಯಥಾ ಇಚ್ಛಿಸಿ, ಯಾವ ರೀತಿಯಲ್ಲಿ ನೀವು ಯೋಚಿಸುತ್ತೀರೋ ತಥಾ ಗುರು, ಹಾಗೆ ಮಾಡು, ನಾನು ಒತ್ತಾಯ ಮಾಡಲ್ಲ ಅನ್ನತಕ್ಕಂತಹ ಅತ್ಯಂತ ಸುಸ್ಪಷ್ಟವಾದ ಸ್ವತಂತ್ರವನ್ನ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೊಟ್ಟ. ಶ್ರೀಕೃಷ್ಣ ಕೊಟ್ಟ ಮೇಲೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ ಪ್ರಸಾದಾನ್ಮಯಾಚ್ಯುತ. ಅರ್ಜುನ ಹೇಳಿದ, ನಷ್ಟೋ ಮೋಹ, ನನಗೆ ಇದ್ದಂತಹ ಮೋಹ ಹೋಗಿದೆ. ಸ್ಮೃತಿರ್ಲಬ್ಧ, ನನಗೆ ಜ್ಞಾನ ಬಂದಿದೆ. ತತ್ಪ್ರಸಾದಾನ್ಮಯಾಚ್ಯುತ, ಅಚ್ಯುತ ಅಂತ ಉದ್ದೇಶಪೂರ್ವಕ ಆ ಪದ ಹೇಳ್ತೇನೆ. ಅಚ್ಯುತ ಅಂದ್ರೆ ಚ್ಯುತಿ ಇಲ್ಲದೆ ಇರತಕ್ಕಂಥ ಶಾಶ್ವತವಾದ ಧರ್ಮ ನೀನು ಅಂತ. ನಿನ್ನ ಪ್ರಸಾದದಿಂದ ನನಗೆ ಎಲ್ಲವೂ ಸ್ಪಷ್ಟವಾಗಿದೆ. ಆದ್ದರಿಂದ ನಿನ್ನ ಆದೇಶವನ್ನು ನಾನು ಪಾಲನೆ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ. ಇಷ್ಟೆಲ್ಲ ಹೇಳಿದರೆ ಕೊನೆಗೆ ಸಂಜಯ ಮುಕ್ತಾಯ ಮಾಡ್ತಾನೆ. ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಯಾರೋ ಹುಚ್ಚರು ಪೆದ್ರು ಹಬ್ಬಿಸಿದ್ರು ಒಂದ್ಸಲ, ಗೀತೆ ಉಪದೇಶ ಮಾಡ್ತಾ ಇರ್ತಕ್ಕಂಥ ಪಟಾನ್ ಮನೆಯಲ್ಲಿ ಹಾಕ್ಬಾರ್ದು ಅಂತ. ಪೆದ್ನನ ಮಗ ಅಂದೆ ನಾನು. ಕೃಷ್ಣನೇ ಹೇಳ್ತಾನೆ ಈ ಮಾತನ್ನ. ಯತ್ರ ಯೋಗೀಶ್ವರ ಕೃಷ್ಣೋ, ಎಲ್ಲಿ ಕೃಷ್ಣನ, ಯೋಗೀಶ್ವರನಾದ ಕೃಷ್ಣನ ಚಿತ್ರ. ಯತ್ರ ಪಾರ್ಥೋ ಧನುರ್ಧರ, ಕೆಳಗೆ ಹಾಕ್ಬಿಟ್ಟಿದ್ದಲ್ರಿ ಬಿಲ್ಲನ್ನ, ಆ ಬಿಲ್ಲನ್ನು ಮತ್ತೆ ಎತ್ಕೊಂಡ. ಯತ್ರ ಪಾರ್ಥೋ ಧನುರ್ಧರ, ಶ್ರೀಕೃಷ್ಣನ ಪಾಂಚಜನ್ಯ ಹಾಗೂ ಅರ್ಜುನನ ಈ ಗಾಂಡೀವದ ಸಮ್ಮಿಶ್ರ ಭಾವಚಿತ್ರ ಎಲ್ಲಿ ಇರುತ್ತದೆ, ನೀವು ಮನೆಯಲ್ಲ ಇಡ್ಬೇಕದನ್ನ, ಎಲ್ಲಿ ಇರುತ್ತದೆಯೋ, ಭಗವದ್ಗೀತೆಯ ಚಿತ್ರ ಯಾರ ಮನೆಯಲ್ಲಿ ಇರುತ್ತದೆಯೋ ಅಲ್ಲಿ, ತತ್ರ ಅಲ್ಲಿ ಶ್ರೀ ವಿಜಯೋರ್ಭೂತಿರ್ಧ್ರುವ ನೀತಿರ್ಮತಿರ್ಮಮ, ಅಲ್ಲೆಲ್ಲ ಶ್ರೀ ಲಕ್ಷ್ಮಿ ಇರ್ತಾಳೆ. ವಿಜಯ, ನೀವು ಅನಿಸಿದ್ದನ್ನೆಲ್ಲ ಗೆಲ್ತೀರಿ. ಭೂತಿ, ಐಶ್ವರ್ಯ ಇರುತ್ತೆ. ಧ್ರುವ, ಶಾಶ್ವತವಾಗಿರುತ್ತೆ. ಹೀಗಾಗಿ ಆತ್ಮೀಯರೇ, ನಾನು ನಿಮ್ಮನ್ನ ಎಷ್ಟು ಜನರ ಮನೆಯಲ್ಲಿ ಭಗವದ್ಗೀತೆ ಇದೆ ಅಂತ ಕೇಳಲ್ಲ, ಕೇಳಿ ಸಿಕ್ಕಾಕೊಳ್ಳೋದು ಬೇಡ. ನಾನು ಪ್ರಾರ್ಥನೆ ಮಾಡ್ತೀನಿ, ದಯಮಾಡಿ ಭಗವದ್ಗೀತೆಯ ಚಿತ್ರವನ್ನು ನಿಮ್ಮ ಮನೆಯಲ್ಲಿಡಿ.
ಹೋಗ್ತಾ ಬರ್ತಾ ಕೃಷ್ಣನ್ ನೋಡಿ ಕೃಷ್ಣನ ಯಾವುದೋ ಮಾತನ್ನು ನೆನಪಿಸಿಕೊಳ್ಳಿ. ದಯವಿಟ್ಟು 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 ಒಂದು ದಿವಸಕ್ಕೊಂದು 20 ಶ್ಲೋಕಗಳನ್ನಾದರೂ ಭಗವದ್ಗೀತೆಯನ್ನು ಓದಿ. ಇದರಿಂದ ಕೃಷ್ಣ ಕೊಟ್ಟಿರತಕ್ಕಂಥ ಭರವಸೆ ಯೋಗಕ್ಷೇಮಂ ವಯಾಮ್ಯಹಂ. ಹೀಗೆಲ್ಲ ನೀವು ಮಾಡಿದರೆ, ಕೃಷ್ಣನನ್ನು ನೀವು 100ಕ್ಕೆ 100 ನಂಬಿದರೆ, ನಿಮ್ಮ ಯೋಗಕ್ಷೇಮವನ್ನು ಕೃಷ್ಣ ತಗೊಳ್ತಾನೆ, ನಿಮ್ಮನ್ನು ರಕ್ಷಿಸುತ್ತಾನೆ.